ಯುಟಿ ಫರೀದ್ ಫೌಂಡೇಶನ್ ಮೇಲಂಗಡಿ ಘಟಕದ ವತಿಯಿಂದ ಆಯುಷ್ಮಾನ್ ಕಾರ್ಡ್ ಉಚಿತ ನೋಂದಣಿ ಅಭಿಯಾನನ ಶನಿವಾರ ಮೇಲಂಗಡಿ ದರ್ಗಾ ಎದುರು ನಡೆಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಫಾರೂಕ್ ಉಳ್ಳಾಲ್ ಕಾರ್ಯಕ್ರಮನ ಉದ್ದೀಪನ ಮಲ್ತಿರು. ಜನಕ್ಲಿಗೂ ಮಾತಾ ರೀತಿದ ಚಿಕಿತ್ಸೆ ಉಚಿತ ಬೊಕ್ಕ ಕಡಿಮೆ ಬಿಲೆಟ್ ತಿಕ್ಕೋಡು ಪಂಪಿನ ಆರೋಗ್ಯ ರಕ್ಷಣದ ನಿಟ್ಟಿಡು ಶಾಸಕರು ಶ್ರೀ ಯುಟಿ ಖಾದರ್ನ ಮುತ್ತುವರ್ಚಿಡು ಉಳ್ಳಾಲ ಪರಿಸರದ ಜನಕ್ಲಿಗೂ ನಯಾ ಪೈಸೆ ಖರ್ಚಿಚ್ಚಾಂದೆ ಉಚಿತ ಚಿಕಿತ್ಸೆ ತಿಕ್ಕಾವು ನಂಚಿನ ಆಯುಷ್ಮಾನ್ ಕಾರ್ಡ್ ಪಟ್ಟಣ ಬೇಲೆ ಅಟನೆ ಮಲ್ತಿನವು ಎಡ್ಡ ಸೇವೆ ಆತನ ಪಂಡದು ಫಾರೂಕ್ ಉಳ್ಳಾಲ್ ತೆರಿಪಾಯರು. ಯುಟಿ ಫರೀದ್ ಫೌಂಡೇಶನ್ ಉಳ್ಳಾಳ ಇದರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಂತಹ ಉಚಿತ ಆಯುಷ್ಮಾನ್ ವಿತರಣೆ ಕಾರ್ಯಕ್ರಮ ವೇದಿಕೆಯಲ್ಲಿರುವಂತಹ ಆತ್ಮೀಯರು, ಕಾಂಗ್ರೆಸ್ ನಾಯಕರು ಆಗಿರುವಂತಹ ಮುಸ್ತಫಾ ಅಬ್ದುಲ್ಲಾರವರೇ, ಕಾಂಗ್ರೆಸ್ಸಿನ ನಗರಾಧ್ಯಕ್ಷರಾದ ಬಾಸಿಲ್ ಡಿಸೋಜರವರೇ, ಉಪಾಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರೇ, ಕಾಂಟ್ರಾಕ್ಟ್ ಹನೀಫ್ ರವರೇ, ಕೌನ್ಸಿಲರ್ಗಳಾದ ಅಶ್ರಫ್ ರವರೇ, ಅದೇ ರೀತಿ ನಮ್ಮ ಕಬೀರ್ ಅವರ, ಅದೇ ರೀತಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ಮಾಜಿ ಕೌನ್ಸಿಲರು, ಆತ್ಮೀಯರಾಗಿರುವಂತಹ ಯುವ ನಾಯಕ ಉಸ್ಮಾನ್ ಕಲ್ಲಾಪ್ರವರೇ, ಮನ್ಸೂರ್ ಅವರೇ, ಈ ಕಾರ್ಯಕ್ರಮದೊಂದಿಗೆ ಸಹಕರಿಸುತ್ತಿರುವ ಎಲ್ಲ ನಮ್ಮ ಪ್ರದೇಶದ ಯುವಕರೇ, ಬಹಳ ಅದೇ ರೀತಿ ರಫೀಕ್ ಕಲ್ಲಾಣ ರವರೇ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡುದಕ್ಕಾಗಿ ಪ್ರಥಮತವಾಗಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. ಕಳೆದ ಕೆಲವು ದಿನಗಳಿಂದ ನೀವು ಯುಟಿ ಫರೀದ್ ಫೌಂಡೇಶನ್ನ ನೇತೃತ್ವದಲ್ಲಿ ಈ ಪ್ರದೇಶದ ಜನರಿಗಾಗಿ ಇಲ್ಲಿ ಯಾವುದೇ ಒಂದು ಪಕ್ಷ, ಜಾತಿ, ಅದೇ ರೀತಿ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರ ಕೈಗೂ ಆಯುಷ್ಮಾನ್ ನೀಡಬೇಕೆಂಬ ಉದ್ದೇಶ ನಮ್ಮ ಶಾಸಕರಾದ ಮಾಜಿ ಸಚಿವರಾದಂತಹ ಯುಟಿ ಖಾದರ್ ಆಗಿತ್ತು. ಅವರ ಮೂಲಕ ಈ ಕಾರ್ಯಕ್ರಮವನ್ನು ಯುಟಿ ಫರೀದ್ ಫೌಂಡೇಶನ್ ಕಾಂಗ್ರೆಸ್ಸಿನ ಇಲ್ಲಿನ ಕಾರ್ಯಕರ್ತರ ಸಹಕಾರದೊಂದಿಗೆ ಇವತ್ತು ಮಾಡಿರುವುದಕ್ಕಾಗಿ ನಾನು ಮತ್ತೊಮ್ಮೆ ನಿಮ್ಮನ್ನು ಅಭಿನಂದಿಸ್ತೇನೆ. ಇವತ್ತು ಆಯುಷ್ಮಾನ್ ಕಾರ್ಡ್ ಯಾಕೆ ಅಗತ್ಯ ಅಂತ ಹೇಳಿದರೆ, ಇವತ್ತು ಕೊರೋನಾ ಎಂಬ ರೋಗ ನಮ್ಮ ಊರಿನಲ್ಲಿ ಪ್ರತಿಯೊಂದು ಮನೆಗೂ ಬರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ದುಬಾರಿಯಾದ ಬಿಲ್, ಅತಿ ಹೆಚ್ಚು ಬಿಲ್ ಕೊರೋನಾ ರೋಗಕ್ಕೆ ನಾವು ಈಗ ನೀಡುವ ಸಂದರ್ಭ ಬಂದಿದೆ. ಇಂತಹ ಸಂದರ್ಭದಲ್ಲಿ ಆಯುಷ್ಮಾನ್ ಕಾರ್ಡ್ ನಮ್ಮಲ್ಲಿದ್ದರೆ ಆ ಬಿಲ್ಲಿನ ಬಹಳಷ್ಟು ಹಣ ಇದರಿಂದ ಕೊಡುವಂತಹ ಪರಿಸ್ಥಿತಿ ಆಗುತ್ತದೆ. ಆದ್ದರಿಂದ ಹಣ ಇಲ್ಲದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಆಯುಷ್ಮಾನ್ ಕಾರ್ಡ್ ಇದ್ದರೆ ಯಾವುದೇ ಆಸ್ಪತ್ರೆಯಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿರುವ ಆಸ್ಪತ್ರೆಯಲ್ಲಿ, ಇಂಡಿಯಾನ ಆಸ್ಪತ್ರೆಯಲ್ಲಿ, ಅದೇ ರೀತಿ ಕಂಕನಾಡಿ ಫಾದರ್ ಮುಲ್ಲರ್ಸ್ನಲ್ಲಿ, ಯಣಪಾಯ ಆಸ್ಪತ್ರೆಯಲ್ಲಿ, ನಿಟ್ಟೆ ಆಸ್ಪತ್ರೆಯಲ್ಲಿ, ಅದೇ ರೀತಿ ಇಂಡಿಯಾನ ಆಸ್ಪತ್ರೆಯಲ್ಲಿ, ಕಣಚೂರು ಆಸ್ಪತ್ರೆಯಲ್ಲಿ ಹೋಗಿ, ಎಜೆ ಶೆಟ್ಟಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು. ಆದ್ದರಿಂದ ಇದೊಂದು ಉತ್ತಮ ಕಾರ್ಯಕ್ರಮ. ಯಾರು ಇದು ಬಡವರಿಗೆ, ಇದು ಕೆಲವರಿಗೆ ಮಾತ್ರ ಅಂತ ಭಾವಿಸದೆ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಆ ಮೂಲಕ ಇಲ್ಲಿನ ಯುವಕರ ಈ ಒಂದು ಉತ್ತೇಜನ, ಈ ಒಂದು ಜನರಿಗಾಗಿ ಮಾಡುವಂತಹ ಹುರುಪನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿದ ನಮ್ಮ ಯುವಕರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಉಳ್ಳಾಲ ನಗರಸಭೆದ ಮಾಜಿ ಸದಸ್ಯರು ಮುಸ್ತಫಾ ಪಾತಿರೊಂದು ಇತ್ತೆ ಕೊರೋನಾ ಪರಿಸ್ಥಿತಿಡು ಚಿಕಿತ್ಸೆಗೆ ಲಕ್ಷಗಟ್ಟಲೆ ಖರ್ಚು ಮಲ್ಪಡಾತಂಡು. ಇದನ್ನು ಗೇನಡ್ದೀವೊಂದು ಪ್ರತಿಯೊರಿಯಗ್ಲ ಅನುಕೂಲ ಆಪಿಲಕ ಪೂರ್ತಿ ಉಚಿತವಾದ ಆಯುಷ್ಮಾನ್ ಕಾರ್ಡ್ ಮಲ್ತೊಂದಿದ್ದು ಈ ವೇಳೆ ಶ್ಲಾಘನೀಯ ಪಂಡ ತೆರಿಪಾಯಿರು. ಎಲ್ಲರಿಗೊಂದು ವಿನಂತಿ ಏನೆಂದರೆ, ಈ ಆಯುಷ್ಮಾನ್ ಕಾರ್ಡ್ ಅಂದರೆ ನಮಗೆ ಅದು ಈಗ ಫಾರೂಕುಲಾರು ಹೇಳಿದಾಗೇ ಜಾತಿ ಅಥವಾ ಹಣ ಇದ್ದವರು ಹಣ ಇಲ್ಲದವರು ಪಾಪದವರು ಅಂತಲ್ಲ. ಈಗ ಹಾಸ್ಪಿಟ್ಲಿಗೆ ಹೋದರೆ ಎಲ್ಲರಿಗೂ 1 ಲಕ್ಷದ ಮೇಲೆ ಬಿಲ್ ಆಗ್ತಾ ಇದೆ. ಯಾವುದೋ ಒಂದು ಹಾರ್ಟ್ ಆಪ್ರೇಷನ್ ಅಥವಾ ಕ್ಯಾನ್ಸರ್ ಅಥವಾ ಈಗ ಒಂದು ಕೊರೋನಾ, ಅದರಲ್ಲಿ 3 ಲಕ್ಷ 4 ಲಕ್ಷ ಬಿಲ್ ಆಗ್ತದೆ. ಅದರಿಂದ ದಯಮಾಡಿ ನಮ್ಮ ಊರಿನವರು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಯಾರು ಅದು ನಾವು ಹಣ ಇದ್ದವರು ಇಲ್ಲದವರನ್ನು ನೋಡಬೇಡಿ, ಎಲ್ಲರೂ ಬಂದು ಈ ಕಾರ್ಡನ್ನು ಉಚಿತವಾಗಿ ನಿಮಗೆ 1 ರೂಪಾಯಿ ಖರ್ಚಿಲ್ಲದೆ ಇಲ್ಲಿ ಯುಟಿ ಫರೀದ್ ಫೌಂಡೇಶನ್ ಅವರ ವತಿಯಿಂದ ಹಾಗೂ ನಮ್ಮ ನೇತೃತ್ವ ವಹಿಸುವ ಯುಟಿ ಖಾದರ್ ಅವರು ಸರ್ ಅವರ ವತಿಯಿಂದ ಇದು ಆಗ್ತಾ ಇದೆ. ಎಲ್ಲರೂ ಬಂದು ಇದನ್ನು ಕಾರ್ಯಕ್ರಮ ಸಹಕರಿಸಿ ಈ ಉಚಿತ ಕಾರ್ಯಕ್ರಮ ತೆಗಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಹಾಗೂ ಬಂದವರಿಗೆ ಎಲ್ಲರಿಗೂ ನಾನು ನಮ್ಮ ಫಾರೂಕುಲ್ಲಾರವರಿಗೆ ಅಧ್ಯಕ್ಷರಿಗೂ ಮತ್ತು ಅದ್ದಾಮರವರಿಗೆ ಉಸ್ಮಾನ್ ಎಲ್ಲವರಿಗೆ ನಾನು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ETPR ಫೌಂಡೇಶನ್ ಅವರ ಸವಿ ನೆನಪಿಗಾಗಿ ಆಯುಷ್ಮಾನ್ ಕಾರ್ಡ್ ಈಗ ತಾನೇ ನಮ್ಮ ಉಳ್ಳಾಲ ಸೈಯದ್ ಮದನಿ ದರ್ಗಾದ ಮುಂದೆ ಇದು ಪುಣ್ಯಸತ ಜಾಗೆಯಲ್ಲಿ ಆಗುವುದು. ಇದರಲ್ಲಿ ನಮ್ಮ ಇವತ್ತು ಗೆಸ್ಟ್ ಆಗಿ ಬಂದದ್ದು ಕಾಂಗ್ರೆಸ್ನ DCCನ ವಕ್ತಾರರಾದ ಫಾರೂಕ್ ಉಳ್ಳಾಲ್ನವರೇ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಗೌರವ ಮುಸ್ತಫ್ನವರೇ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಉಸ್ಮಾನ್ನವರೇ, ಅಸ್ರಾಫ್ ನಗರ ಸದಸ್ಯರು, ಮತ್ತು ಅದ್ದಾಮ್ನವರೇ, ಹನೀಫ್ನವರೇ, ಮನ್ಸೂರ್ನವರೇ, ಇದೊಂದು ಒಳ್ಳೆ ಕಾರ್ಯಕ್ರಮ ಸೈಯದ್ ಮದನಿ ದರ್ಗಾದ ಪುಣ್ಯಕ್ಷೇತ್ರ ಜಾಗೆಯಲ್ಲಿ ಆಗೋದು. ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಬೇಕು. ಕೊರೋನಾ ಒಂದು ಕಾಯಿಲೆಯಿಂದ ಈ ಕಾರ್ಡ್ ಅಗತ್ಯ ಬೇಕಾಗ್ತದೆ, ಜನರಿಗೆ ಬೇಕಾಗ್ತದೆ. ETPR ಫೌಂಡೇಶನ್ನ ಅವ್ರಿಗೆ ಸವಿ ನೆನಪಿಗಾಗಿ ಅವರ ಪುತ್ರಾದ ಮಾಜಿ ಸಚಿವರು, ಮಾಜಿ ನಗರಾಭಿವೃದ್ಧಿ ಸಚಿವರಾದ ET ಖಾದರ್ ಎಲ್ಲರಿಗೆ ಮಾಡಬೇಕಂತ ಹೇಳಿದ್ದಾರೆ. ನಾವೆಲ್ಲರೂ ಊರಿನ ನಾಗರಿಕರು, ಗಣ್ಯರು, ಮಸೀದಿದವರು, ದರ್ಗದ ಎಲ್ಲ ಕೂಡ್ಕೊಂಡು ಬಡವರಿಗೆ ಒಂದು ಅಗತ್ಯ ಇದ್ದದ್ದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿಮ್ಮೆಲ್ಲ ಇದಕ್ಕೆ ಸಹಕಾರ ಬೇಕು. ಇದು ಎಲ್ಲರೂ ಮಾಡಬೇಕು. ಎಲ್ಲ ಯಾಣಪ್ಪಲ್ಲಿ, ನಿಟ್ಟಿಯಲ್ಲಿ, ಫಾದರ್ ಮುಲಾಸ್ನಲ್ಲಿ, AJ ಶೆಟ್ಟಿ ಆಸ್ಪತ್ರೆಯಲ್ಲಿ, ಕಣೇಶ್ವರ ಆಸ್ಪತ್ರೆಯಲ್ಲಿ, ಎಲ್ಲ ಆಸ್ಪತ್ರೆಯಲ್ಲಿ ಇದು ತೆಗಿತಾರೆ. ಇದೆಲ್ಲರೂ ನೀವು ಸಹಕಾರ ಕೊಡಬೇಕು. ಇದೊಂದು ಒಳ್ಳೆ ರೀತಿ ಆಗಬೇಕಾದ್ರೆ ನಿಮ್ಮ ಊರಿನವರ ಎಲ್ಲ ಸಹಕಾರ ಸಲಹೆ ಎಲ್ಲ ಬೇಕಾಗ್ತದೆ. ನೀವೆಲ್ಲ ಲೈನ್ನಲ್ಲಿ ನಿಂತು ಒಳ್ಳೆ ರೀತಿಯಲ್ಲಿ ಇದು ಮಾಡಿ ಸಂಜೆ ತನಕ ಉಂಟು. ಇದು ಮತ್ತೊಂದು ಜನರಿಗೆ ಆಗಲಿಲ್ಲ, ಇನ್ನೊಂದು ಸಾರಿ ಅವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೆನೆಸ್ಕೊಂಡು ನನ್ನ 2 ಮಾತು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲ ನಗರಸಭೆದ ಸದಸ್ಯರು ಅಶ್ರಫ್, ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು, ಬಾಜಿಲ್ ಡಿಸೋಜಾ, UT ಫರೀದ್ ಫೌಂಡೇಶನ್ ಅಧ್ಯಕ್ಷರು ಅಬ್ದುಲ್ ಕಬೀರ್ ಬುಖಾರಿ, ಮುಖಂಡರು ಮನ್ಸೂರ್ ಮಂಚಿಲಾ, UK ಯೂಸುಫ್ ಉಳ್ಳಾಲ್, ಸವಾದ್ ಅಬ್ದುಲ್ಲಾ, ಬಾತಿಶ್ ಸುಲ್ತಾನ್, ರಫೀಕ್ ಮಿಲ್ಲತ್ ನಗರ ಕಾಂಗ್ರೆಸ್ ನಗರ ಉಪಾಧ್ಯಕ್ಷರು ಅಬ್ದುಲ್ ರಹಿಮಾನ್, ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಮಲಿಕ್ ಹಮೀದ್, ಕ್ರೀಡಾಪಟು ಸಾಜಿದ್ ಉಳ್ಳಾಲ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಅವರದು ಬೊಕ್ಕ ಆಯುಷ್ಮಾನ್ ಕಾರ್ಡ್ ನೋಂದಣಿ ನಡೆತನು.